ನೀನು ಇಲ್ಲದಿರುವಂತಹ ವೇಳೆಯಲ್ಲಿ ನಡೆದಂತಹ ವಿದ್ಯಮಾನಗಳು ಏನಾಯ್ತು? ರಕ್ತಬೀಜಾಸುರನೇ ಏನು ಪ್ರಭು? ಕದಂಬವನದಲ್ಲಿ ಒಬ್ಬಳಾಕೆ ಸ್ತ್ರೀ ಇದ್ದಾಳಂತೆ. ಚಂಡಮುಂಡರು ಬಂದು ನನಗೆ ತಿಳಿಸಿದ್ರು. ಒಬ್ಬೊಬ್ಬೊಬ್ಬಳ ಊರ್ಪವೇ ಅವಳ ರೂಪವನ್ನು ನೋಡ್ಲಿಲ್ಲ, ಕೇಳಿದ್ದೇನೆ. ಏನು ಅಂತ ಹೇಳಿದ್ರು? ಅವಳನ್ನು ಮದುವೆಯಾಗಬೇಕೆನ್ನುವಂತ ಬಯಕೆ ನನ್ನದ್ದಾಗಿದೆ. ನೀನು ಮದುವೆ ತೀರ್ಮಾನಕ್ಕೆ ಬಂದಿಯೋ? ನಿಜ. ಆಮೇಲೆ ಆ ಮದುವೆಯನ್ನು ಪ್ರತಾಪಿಸುವುದಕ್ಕಾಗಿ ಸಂಧಾನಕ್ಕೆ ಸುಗ್ರೀವನನ್ನು ಕಳುಹಿಸಿದೆ. ಏನಾಯ್ತು ಸಂಧಾನ? ಸಂಧಾನವನ್ನು ಮುರಿದಳು. ಸಿಟ್ಟು ಬಂತು. ಧೂಮ್ರಾಕ್ಷನನ್ನು ಕಳುಹಿಸಿದೆ. ಯಾಕಾಗಿ? ಕರೆ ತರುವುದಕ್ಕಾಗಿ. ಕರೆ ತಂದನೆ? ಇಲ್ಲ. ಮತ್ತೇನಾದ? ಅವಳು ಸುಟ್ಟು ರುಹಿದಳವನನ್ನು. ಧೂಮ್ರಾಕ್ಷನ ಅಳಿದ. ಮುಂದೇನು ಕಥನ? ಏನು ಮಾಡೋಣ? ಅಪ್ರತಿಮ ಸಾಹಸಿಗಳಂತ ಚಂಡಮುಂಡರಿದ್ದಾರೆ, ಅವರನ್ನು ಕಳುಹಿಸಿದೆ. ಪರಿಣಾಮ ಅವಳ ಶಿರಸ್ಸನ್ನು ಚಂಡಮುಂಡರು ಒಳಿದರೆ ಪ್ರಭು. ಅಳಿದರು. ಈಗ ಯಾವ ತೀರ್ಮಾನದ ಮೇಲೆ ಹೊರಡು ನಿಂತಿರುವೆ ನೀನು? ನಾನೇ ಹೊರಟಿದ್ದೇನೆ. ನಾನೇ ಹೋಗಿ ಅವಳಲ್ಲಿ ಹೋರಾಟ ಮಾಡಿಯೋ ಅಥವಾ ಕೇಳಿಯೋ ಮದುವೆಯಾಗಬೇಕು ಅಂತ ನಿಶ್ಚಯಿಸಿದ್ದೇನೆ. ಏನು ನಿನ್ನ ಅಭಿಪ್ರಾಯ?